ಸತ್ಯನಾರಾಯಣ ಅಚ್ಯುತ ಕೇಶವ ಶ್ರೀ ಗೋವಿಂದ ಮುಕುಂದ ಮಾಧವ ಬ್ರಹ್ಮಾನಂದ ಅಚ್ಯುತ ಕೇಶವ ಶ್ರೀ ಗೋವಿಂದ ಮುಕುಂದ ಮಾಧವ ಬ್ರಹ್ಮಾನಂದ ಜಗದ ಜೀವರ ಜೀವ ಜಗದ ಜೀವರ ಜೀವ ಧರ್ಮಾವತರಣ ಹರಿಸಂಕರ್ಷಣ ಧರ್ಮಾವತರಣ ಹರಿಸಂಕರ್ಷಣ ಸತ್ಯನಾರಾಯಣ ಅಚ್ಯುತ ಕೇಶವ ಶ್ರೀ ಗೋವಿಂದ ಮುಕುಂದ ಮಾಧವ ಬ್ರಹ್ಮಾನಂದ ಅಸುರ ಸೋಮಕನ ದಾಳಿಯಿಂದ ವೇದವನ್ನುಳಿಸಿದ ಸತ್ಯನಾರಾಯಣ ಮಾಲ್ಗಡಲ ಕಡೆವಾಗ ಮಂದರಗಿರಿ ನಿಲ್ಲಲು ಹೆಗಲಿತ್ತ ಕೂರ್ಮನು ಸತ್ಯನಾರಾಯಣ ಅಸುರ ಸೋಮಕನ ದಾಳಿಯಿಂದ ವೇದವನ್ನುಳಿಸಿದ ಸತ್ಯನಾರಾಯಣ ಪಾಲ್ಗಡಲ ಕಡೆವಾಗ ಮಂದರಗಿರಿ ನಿಲ್ಲಲು ಹೆಗಲಿತ್ತ ಕೂರ್ಮನು ಸತ್ಯನಾರಾಯಣ ಕೂಳಕಿರಣ್ಯಾಕ್ಷನ ಕೋಟಲೆ ಕಳೆದ ಭೂವರಾಹ ಸ್ವಾಮಿಯೇ ಸತ್ಯನಾರಾಯಣ ಕಂಬದಿಂದಲಿ ಬಂದು ಕಂದ ಪ್ರಹ್ಲಾದನ ಕೊರೆದ ನಾರಸಿಂಹನು ಸತ್ಯನಾರಾಯಣ ದೈತ್ಯ ಬಲೀಂದ್ರನ ದಾರ್ಷ್ಟ್ಯವ ಬಲಿ ಕೊಟ್ಟ ದೈತ್ಯ ಬಲೀಂದ್ರನ ದಾರ್ಷ್ಟ್ಯವ ಬಲಿ ಕೊಟ್ಟ ವಾಮನ ರೂಪಿಯು ಸತ್ಯನಾರಾಯಣ ಆರಾಧಿಸೂನಿ ಹೇ ಮನವೇ ಸತ್ಯರೂಪನ ಚರಣಾಂಬುಜವ ಆರಾಧಿಸೂನಿ ಹೇ ಮನವೇ ಸತ್ಯರೂಪನ ಚರಣಾಂಬುಜವ ಆರಾಧಿಸೂನಿ ಹೇ ಮನವೇ
ಬೃಂದಾವನ ಅಲ್ಲಿ ನಿನ್ನ ಶ್ರೀರೂಪ ನನ್ನೀ ಮನ ಬೃಂದಾವನ ಅಲ್ಲಿ ನಿನ್ನ ಶ್ರೀರೂಪ ನನ್ನಿ ನಾಲಿಗೆ ನಿನ್ನ ನಾಮವೇ ಪುಣ್ಯ ನೈವೇದ್ಯ ನನ್ನ
ಶಕ್ರಾದಿಸುರಗಣ ಸಂತ ಚರಣ ಶಕ್ರಾದಿಸುರಗಣ ಸಂತ ಚರಣ ಶಕ್ರಾದಿಸುರಗಣ ಸಂತ ಚರಣ ದಿವ್ಯಾಭರಣ ಶಕ್ರಾದಿಸುರಗಣ ಸಂತ ಚರಣ ದಿವ್ಯಾಭರಣ ಧಿಕೃತ ಘನ ವಿಘ್ನ ತಿಮಿರಾವರಣ शम्भो शिव शम्भो स्वयम्भो शम्भो शिव शम्भो स्वयम्भो शम्भो शिव शम्भो स्वयम्भो शम्भो शिव शम्भो स्वयम्भो ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಭೂಮಿ ತಾಯಿ ಕಾಲು ಕಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು ಸುಗ್ಗಿ ಕಾಲ ಹೀಗೆ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ಬಂದಿತು ಸುಗ್ಗಿ ಕಾಲ ಹೀಗೆ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ನಮ್ಮ ಗೋಪಾಲ ಕೃಷ್ಣ ದೇವರ ಪೂಜೆಗೆ ಧೂಪದೀಯ ನೋಡವ
ನಮ್ಮ ಶ್ರೀ ಶಾರದಾ ಗುರ್ಜಿ ದೀಪೋತ್ಸವ ಸಮಿತಿ ಉರೋಸ್ಟೂರ್ ಇದರ 6ನೇ ವರ್ಷದ ಉರೋಸ್ಟೂರ್ ಗುರ್ಜಿ ದೀಪೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮ್ಮ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಹಾಗೂ ನಿಮ್ಮೆಲ್ಲರಿಗೆ ಆಶೀರ್ವಚನ ನೀಡಲು ಆಗಮಿಸಿರುವಂತಹ ಶ್ರೀ ಗುರುದೇವಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಒಡಿಯೂರು ಇವರಿಗೆ ನಮ್ಮ ಸಮಿತಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾಗೂ ಊರಿನ ಎಲ್ಲ ಬಂಧುಗಳ ಪರವಾಗಿ ಭಕ್ತಿಪೂರ್ವಕ ಸ್ವಾಗತದೊಂದಿಗೆ ನಮನವನ್ನು ಕೋರುತ್ತೇನೆ. ज्योतिर्गमय मृत्योर्मामृतंगमय ಓಂ ಶಾಂತಿ ಶಾಂತಿ ಬಂಧುಗಳೇ, ಶಾರದಾ ಗುರ್ಜಿ ದೀಪೋತ್ಸವ ಸಮಿತಿ ಉರ್ವಾಸ್ಟೂರ್ ಇನ್ನಿತ 6ನೇ ವರ್ಷದ ಉರ್ವಾಸ್ಟೂರ್ ಗುರ್ಜಿ ದೀಪೋತ್ಸವದ ಉದೀಪನ ಆವೊಂದುಂಡು ಇತ್ತನೆ ನಂದಾದೀಪನ ಅರ್ಲಾವ್ನ ಮೂಲಕ ಗುರ್ಜಿ ದೀಪೋತ್ಸವದ ಉದೀಪನ ಆತನು ಇತ್ತೆ ಈ ಒಂಜಿ ಸಭೆಲೆಸದ ಉದೀಪನ ಆವೊಂದುಂಡು ಕರಾವಳಿ ಕಾಲೇಜ್ ಸಮೂಹ ಸಂಸ್ಥೆದ ಗುರ್ಕರ್ ಬೊಕ್ಕ ಪೂಜ್ಯ ಸ್ವಾಮೀಜಿರ್ನ ದಿವ್ಯ ಅಸ್ತಡ್ ಈ ಒಂಜಿ ಬಂಧುಗಳು, ಇವತ್ತು ದೀಪೋತ್ಸವ ಗುರ್ಜಿ ತಿರುಗುತ್ತಾ ಉಂಟು, ದೀಪಾರಾಧನೆ ಆಗ್ತಾ ಉಂಟು, ಜನಗಳು ಬರ್ತಾ ಇದ್ದಾರೆ, ಭಕ್ತಿಭಾವದಿಂದ ವಂದಿಸ್ತಾ ಇದ್ದಾರೆ, ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ವೇದಿಕೆಯಲ್ಲಿ ಕಾರ್ಯಕ್ರಮ ಆಗ್ತಾ ಉಂಟು. ಏನಿದ್ರ ಸೂಚನೆ? ಯಾಕೆ ನಮ್ಮ ಹಿರಿಯರು ತಿಳಿದವರು ಸಾಮೂಹಿಕವಾಗಿ ಸಾರ್ವಜನಿಕ ರೀತಿಯಾಗಿ ಉತ್ಸವಗಳನ್ನು ಮಾಡುವಂಥ ಒಂದು ತೀರ್ಮಾನವನ್ನು ಭಾಳ ಹಿಂದೆ ತಗೊಂಡ್ರು? ಇದರ ಉದ್ದೇಶ ಏನು? ನಾವು ಹೆಚ್ಚಾಗಿ ಎಲ್ಲರೂ ದೇವರ ಭಕ್ತರೇ, ಮನೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ, ಬೆಳಿಗ್ಗೆ ಎದ್ದ ಕೂಡಲೇ ಸ್ವಾಮಿ ದೇವರೇ ಒಳ್ಳೆಯದು ಮಾಡಿ ಹೇಳ್ತಾರೆ. ಆ ಪ್ರಾರ್ಥನೆಯಲ್ಲಿ ಸ್ವಾಭಾವಿಕವಾಗಿ ಒಂದು ಸಣ್ಣ ಸ್ವಾರ್ಥ ಇರ್ತದೆ, ನನಗೆ ಒಳ್ಳೆಯದಾಗಲಿ, ನನ್ನ ಹೆಂಡತಿಗೆ ಒಳ್ಳೆಯದಾಗಲಿ, ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ ಹೇಳಿ. ಆದರೆ ಸಾರ್ವಜನಿಕವಾಗಿ ಈ ರೀತಿ ಒಂದೇ ರೀತಿಯಾಗಿ ಎಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಪ್ರಾರ್ಥಿಸುವಾಗ ಇಡೀ ಊರೇ ಒಂದಾಗಲಿ, ಇಲ್ಲಿರುವಂಥ ಎಲ್ಲ ಪುಟಾಣಿಗಳಿಗೆ ಉಜ್ವಲ ಭವಿಷ್ಯ ಸಿಕ್ಕಲಿ, ಎಲ್ಲ ಹಿರಿಯರಿಗೆ ಆರೋಗ್ಯದೊಂದಿಗೆ ಮನಃಶಾಂತಿ ಸಿಕ್ಕಲಿ ಹೇಳುವ ಮುಖಾಂತರ ಯಾವ ರೀತಿ ದೀಪೋತ್ಸವದ ದೀಪ ಉರಿಯುತ್ತದ ಆ ರೀತಿ ನಿಮ್ಮೆಲ್ಲರ ಮನದ ದೀಪ ನಿರಂತರವಾಗಿ ಉರಿಯಲಿ. ದೇವರ ಆಶೀರ್ವಾದದಿಂದ ಎಲ್ಲರೂ ಸಂತೋಷವಾಗಿ ಒಂದೇ ತಾಯಿಯ ಮಕ್ಕಳಾಗಿ ನಿರಂತರಾಗಿ ಬಂಧುಗಳಾಗಿ ಬಾಳಿ ಬದುಕಲಿಕ್ಕೆ ಆ ತಾಯಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಪ್ರಪ್ರಥಮವಾಗಿ ಪ್ರಾರ್ಥಿಸುತ್ತಾ, ಬಂಧುಗಳೇ, ಗುರ್ಜಿಯ ಏನು ಇದು ಇವತ್ತು ಗುರ್ಜಿ ತಿರುಗಾಡ್ತಾ ಉಂಟು. ಜೀವನ ಹಾಗೆ ನಾವು ತಿರುಗಾಡ್ತಾ ಇರ್ತೇವೆ, ಕಷ್ಟ ಸುಖ ಮೇಲು ಕೇಳು, ಅಲ್ಲಿ ಸೌಖ್ಯ ಇಲ್ಲ, ಸೌಖ್ಯ ಉಂಟು, ಅಂತಸ್ತು ಆಸ್ತಿ ಇಲ್ಲ, ಅಲ್ಲಿ ಬೆಳಕು ಕಾಣ್ತದೆ. ಆ ಬೆಳಕು ದೇವರ ಜ್ಯೋತಿ, ಅದು ಜ್ಞಾನದ ಸಂಕೇತ, ತ್ಯಾಗದ ಸಂಕೇತ, ಪ್ರೀತಿಯ ಸಂಕೇತ ಹೇಳಿ ಅದನ್ನು ಅರ್ಥೈಸಿ ಅರಗಿಸಿಕೊಂಡು ನಮಗೆ ಕಷ್ಟ ಬರುವಾಗ ಸೋಲುವಾಗ ದೇವರನ್ನು ನಾವು ಪ್ರಾರ್ಥಿಸಿ ನಮ್ಮ ಎಲ್ಲ ಕಷ್ಟವನ್ನು ದೇವರು ಅದಕ್ಕೆ ಏನು ಕಾರಣೀಯ, ದೇವರು ಅದನ್ನು ಪರಿಹಾರ ಮಾಡ್ತಾರೆ ಹೇಳುವಂಥ ದೃಷ್ಟಿಕೋನದಿಂದ ನಾವು ಬಾಳಿ ಬದುಕಿ ಜೀವನದಲ್ಲಿ ಯಶಸ್ವಿ ಆಗುವ ಅಂತ ಹೇಳುವ ಮಾತಿನೊಂದಿಗೆ ನವಣ ಅನ್ಯೋನ್ಯವಾಯಿನ ಪ್ರೀತಿ ವಿಶ್ವಾಸದ ಬದುಕುಂಡತೆ ಅವು ಭಾರಿ ಶ್ರೇಷ್ಠವಾಯಿನವು. ಐಕ್ ಪಣ್ಪೇರು ಐ ಕೊಂಚ ಮೌಲ್ಯ ಅಂದು ದಿಯೇರು ಬೊಕ್ಕಡೆ ಪಂಡಿಜರು ಐಕ್ ಪಣ್ಪೇರು ಸರಸವೆಂದರೆ ಸಂಸಾರ, ವಿರಸವೆಂದರೆ ಮುಗಿತಾಲ, ಬದುಕು ಎಂದರೆ ಸಮರಸ ಅಂದು ಪಂಡೇರಿ. ಸಮಾಜವು ನಂಗೆ ಬೋಡುತ್ತನೈತೆ ಸಮರಸತ ಬದುಕು ಒಟ್ಟುಡು ಅನ್ಯೋನ್ಯವಾದ ಬದುಕುನಂಚಿನ ಚಿಂತನೆನ ಮಾಡಬೋಡು ಐನು ತೆರಿಪಾವಣನೆ ಈ ಧಾರ್ಮಿಕ ಸಭೆತ ಲೇಸದ ಉದ್ದೇಶ ಅಂದು ಪಂಡೊಂದು ಇನಿ ಗುರ್ಜಿ ಉಚ್ಚಯ ಬಾರಿ ಪೊರ್ಲ ಗಂಟು ನಡಪಾಡು ಆ ದೇವಿ ಮಾತ್ರೆಯಲ್ಲಿ ಅನುಗ್ರಹ ಮಲ್ಪಾಡು ದೇವರೆಡ ಪ್ರಾರ್ಥನೆ ಮಲ್ತೊಂದು. ಭಾಸ್ಕರ್ ಟಿವಿ ಕುಂಜಿರಾಮನ್
ಇದೀಗ ಅಭಿಮಾನಪೂರ್ವಕವಾಗಿ 3 ಜನರಿಗೆ ಗುರ್ಜಿ ದೀಪೋತ್ಸವದ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಕುಲ ಸೇವೆ ನಿರಂತರವಾದ ಸಮಾಜಕ್ಕೆ ತಿಕ್ಕಾಡು ಪನ್ಪನ ಆಶಯದ ಒಟ್ಟಿಗೂ ಯೋಜಿ ಅಭಿಮಾನಪೂರ್ವಕ ಸನ್ಮಾನನ ಮತ್ತೊಂದಿಲ್ಲ. ಹಿರಿಯ ಕುಲಾದ ಉರುವಷ್ಟೋರು ಪರಿಸರಡು ಬೇತೆ ಬೇತೆ ಮರ್ಗಿಲ್ಡು ಸಾಮಾಜಿಕ ಧಾರ್ಮಿಕ ಚಟುವಟಿಕೆಡು ಸೇವೆ ಮತ್ತೊಂದು ಪನಕ್ಲೆಗೆ ಗೌರವ ಸಂದಾಯ ಮತ್ತೊಂದಿಲ್ಲ. ये बोल दो आएंगे देर से फिक्रे सब छोड़ दो आज हक से अपने हिसाब में हम जो करने चले गलती वो जोड़ लो. तो आज यार कुछ लम्हों के लिए बिगड़ी राहों पे तुम पैरों को मोड़ दो. आज हक से दुनिया को भूल के जितने हैं कायदे वो सारे तोड़ दो. हो खुले ग्राउंड में आके ऊंचा साउंड बजा के रेड वाला कलर लगा के चेंगे हीरो बनकर जय जय शिव शंकर रंगूड़ है भयंकर रंगूड़ दे दो हम आए जल्द शंकर के मूड है भयंकर रंगूड़ दे दो ओ जय जय शिव शंकर रंगूड़ है भयंकर रंगूड़ दे दो. मेरा ही जलवा I wanna जलवा 1 2 3 4 मेरा ही जलवा जहाँ भी होगा वहाँ भी होगा. मेरा ही जलवा दिन नाचा जो ट्विटर पे ट्रेंड हो गया. नासिक के ढोल पे धन 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 नाचा तो सबका दी एंड हो गया. मेरे इशारे पे तो दिन दिन नाचा जो ट्विटर पे ट्रेंड हो गया. नासिक के ढोल पे धन 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 नाचा तो सबका दी एंड हो गया. सारी दुनिया में एक ही फेमस
ತೇರಿನಲ್ಲಿ ಪುರದಾರಿಯಲ್ಲಿ ಹೋಗುವ ತೇರಿನಲ್ಲಿ ದೇವಿ ಬರುವಳಂತೆ ನಮ್ಮ ತಾಯಿ ಬರುವಳಂತೆ ದೇವಿ ಬರುವಳಂತೆ ನಮ್ಮ ತಾಯಿ ಬರುವಳಂತೆ ದೇವಿ ಬರುವಳಂತೆ ತೇರಲ್ಲಿ ತಾಯಿ ಬರುವಳಂತೆ ದೇವಿ ಬರುವಳಂತೆ ತೇರಲ್ಲಿ ತಾಯಿ ಬರುವಳಂತೆ ಪೂರ್ವದೂರಿನ ದೇವಾಲಯದಲ್ಲಿ ಗಂಟೆ ಮೊಳಗಿದಂತೆ ನೆನೆದ ಭಕ್ತರ ಮನದ ಅಂಗದಲ್ಲಿ ಘೋಷ ಮೊಳಗಿದಂತೆ ಪೂರಕಾರಿಯಲ್ಲಿ ಹೂವ ತೇರಿನಲ್ಲಿ ಪುರರಾರಿಯಲ್ಲಿ ಹೂವ ತೇರಿನಲ್ಲಿ ದೇವಿ ಬರುವಳಂತೆ ನಮ್ಮ ತಾಯಿ ಬರುವಳಂತೆ ಏನಮ್ಮಿ ಏನಮ್ಮಿ ಯಾರಮ್ಮಿ ನೀನಮ್ಮಿ ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಬೆಳದಿಂಗಳು ನೀನೇನಮ್ಮಿ ನೀನಂಗಾಡ್ಲೇನಮ್ಮಿ ಲಕ್ಷ್ಮೀ ಹಂಗಾಡ್ತೇಯಮ್ಮಿ ದೃಷ್ಟಿಯ ಬೇಕಿಲೇನಮ್ಮಿ ಜನ್ಪಟ್ನ ಗೊಂಬೆಗೆ ಜೀವವು ಬರ ನಿನ್ನಂಗೆ ಕಾಣ್ತದೆ ನೋಡಮ್ಮಿ ನೀನಿದ್ದು ಕಮ್ಮಿ ನಮ್ಮತಿ ಕಂಬ ಕಮ್ಮಿ ನಾವಿಬ್ಬರು ಯಾರಿ ಕಮ್ಮಿ
ಸೃಷ್ಟಿಸಿದಾತ ವಿಶ್ವಕರ್ಮಗೆ ಮಂಗಳಂ 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 ಜಗವ ರೂಪಿಸಿ ಸೃಷ್ಟಿಸಿದಾತ ವಿಶ್ವಕರ್ಮಗೆ ಮಂಗಳಂ ಮಹಿಮೆಯ ಮೆರೆದ ಮಹಿಮಾ ಪುರುಷ ಅಯ್ಯ ಗುರುವಿಗೆ ಮಂಗಳಂ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ 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 ಮಂಗಳಂ ಮಂಗಳ ಧ್ವನಿಗಳ ನುಡಿಸುತ್ತಲೇ ಮಂಗಳಾರತಿಯ ಬೆಳಗುವ ಮಂಗಳಂ ಮಂಗಳಂ ಮಂಗಳ ಧ್ವನಿಗಳ ನುಡಿಸುತ್ತಲೇ ಮಂಗಳಾರತಿಯ ಬೆಳಗುವ ಮಂಗಳ ಮೂರ್ತಿಗೆ ನಮಿಸುತ್ತಲೇ ಚರಣದಿ ಬಾಗುತ್ತ ಪ್ರಾರ್ಥಿಸುವ ಮಂಗಳಂ